ಆಡಳಿತ ಮಂಡಳಿಯ ಕಾಲಿನ ಗುಣದೊಂದಿಗೆ ಈ ಒಂದು ಹೊರಪೇಟೆಯ ಈ ಪ್ರಕೃತಿಗೆ ಶಾಶ್ವತವಾದಂತಹ ಒಂದು ಮಾರುಕಟ್ಟೆ ನಿರ್ಮಾಣ ಕಾರ್ಯಕ್ರಮ ನಡೆಯುತ್ತಿದೆ. ಇದರಲ್ಲಿ ಸನ್ಮಾನ್ಯವಾದ ಸಿಪಿಎಂ ಪಿಂಟು ಧರ್ಮಗುರುಗಳು ಸ್ವಯಂ ಸದಸ್ಯ ಶ್ರೀ ಬಾಲಕೃಷ್ಣ ಉಳ್ಳಾಲ್ ಅರ್ಚಕರು ಶ್ರೀ ಜೀನುಬ ಭಗವತಿ ಕ್ಷೇತ್ರ ಅಧ್ಯಕ್ಷರು ವರ್ತಕರ ಸಂಘ ತುಮಕೂರು ಶ್ರೀಮತಿ ಗೀತಾಬಾಯಿ ಕೌನ್ಸಿಲರ್ ಹೊರಪೇಟೆಗೆ ಸುಸಜ್ಜಿತವಾದಂತಹ ಮಾರುಕಟ್ಟೆ ನಿರ್ಮಾಣಕ್ಕೆ ತಾತ್ಕಾಲಿಕವಾಗಿ ಹೊರಪೇಟೆಯ ಮಾರುಕಟ್ಟೆ ನಿರ್ಮಾಣದ ಉದ್ಘಾಟನೆಯನ್ನ ಕ್ಷೇತ್ರದ ಜನಪ್ರಿಯ ತಾತ್ಕಾಲಿಕ ಮಾರುಕಟ್ಟೆಯ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಸ್ಥಳೀಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಸಾಹೇಬ್ರವರು ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಚಿತ್ರಕಲಾರವರು ವಹಿಸಲಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಮುಖ್ಯ ಅತಿಥಿಯಾಗಿ ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರಾದಂತಹ ಐ ಮಂಚಲರವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಮುಖಂಡರಾದಂತಹ ಸನ್ಮಾನ್ಯ ಚಂದ್ರಶೇಖರ್ ಉಚ್ಚಲ್ರವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಮಾಜಿ ಮುಖ್ಯಸ್ಥರಾದಂತಹ ಸನ್ಮಾನ್ಯ ಈಶ್ವರವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಇಲ್ಲಿಯ ಚರ್ಚಿನ ಸೈಂಟ್ ಸೆಬಾಸ್ಟಿಯನ್ ಚರ್ಚಿನ ಧರ್ಮಗುರುಗಳಾದಂತಹ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟರ್ ಅವರು ಆಗಮಿಸಿದ್ದಾರೆ. ಒಂದನೆಯ ಫಾದರ್ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಜೀರುಂಬ ಭಗವತಿ ಕ್ಷೇತ್ರದ ಅರ್ಚಕರಾದಂತಹ ಶ್ರೀ ಬಾಲಕೃಷ್ಣ ಉಳ್ಳಾಲ್ರವರು ಅವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಇಲ್ಲಿಯ ವರ್ತಕರ ಸಂಘದ ಅಧ್ಯಕ್ಷರಾದಂತಹ ಚಂದ್ರಕಾಂತ್ ಇವರನ್ನು ಕೂಡ ವೇದಿಕೆಗೆ ಬರಬೇಕು. ಅವರನ್ನು ಕೂಡ ನಾನು ಸ್ವಾಗತಿಸುತ್ತಿದ್ದೇನೆ. ಸ್ಥಳೀಯ ಕೌನ್ಸಿಲರ್ ಆದಂತಹ ಶ್ರೀಮತಿ ಗೀತಾಬಾಯಿ ಇವರನ್ನು ಕೂಡ ನಾನು ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಜೈ ಹಿಂದ್. ಇದೀಗ ಭಾರತೀಯ ಸಂಸ್ಕೃತಿ ಪುಷ್ಪದೊಂದಿಗೆ ನಿಮ್ಮೆಲ್ಲರನ್ನ ಗೌರವಿಸುವಂತಹ ಒಂದು ವ್ಯವಸ್ಥೆ ವರ್ತಕರು ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಉದ್ಘಾಟಕರಾದಂತಹ ಸನ್ಮಾನ್ಯ ಡೇವಿಡ್ ಬಿ ಚಿತ್ರಕಲರ್ ಅವರಿಗೆ ಬೇಗ ಬನ್ನಿ. ಅಯ್ಯೂರ್ ಅವರಿಗೆ ಮಟನ್ ಇಸ್ಮಾಯಿಲ್, ಚಂದ್ರಶೇಖರ್ ಉಚ್ಚರ್ ಅವರಿಗೆ ಲತೀಫ್ ಮೇರಾಜ್, ಈಶ್ವರಲಾಲ್ ಅವರಿಗೆ ನೌಶೀರ್, ಫಾದರ್ ಸಿಪ್ರಿಯನ್ ಪಿಂಟರ್ ಅವರಿಗೆ ಡೇವಿಡ್, ಬಾಲಕೃಷ್ಣ ಭಗವತಿ ಅರ್ಚಕರಿಗೆ ನಜೀರ್ ಅಲಿ, ಚಂದ್ರಕಾಂತ್ ಅವರಿಗೆ ಬಾಬಾ ಮಹಾರಾಜ್ ಅವರು ಹೂವನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇರುವಂತಹ ಎಲ್ಲರನ್ನ ಈ ಸಂದರ್ಭದಲ್ಲಿ ನಾವು ಗೌರವಪೂರ್ವಕತೆಯಲ್ಲಿ ಒಂದು ಮಾರುಕಟ್ಟೆಯನ್ನು ನಿರ್ಮಿಸಬೇಕು ಎಂಬಂತಹ ಒಂದು ವ್ಯವಸ್ಥೆ ಆಗ್ತಾ ಇತ್ತು. ಆದರೆ ಅದಕ್ಕೆ ಸಮಯ ಕೂಡಿ ಬಂದಿರಲಿಲ್ಲ. ಕೆಲವೊಂದು ಚಂದ್ರಸೂಲರವರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಚಂದ್ರಸೂಲರವರಿಗೆ ಕೆಲಸಗಳು ಇಲ್ಲಿಯವರೆಗೆ ಸಾಧಾರಣ 12 ವರ್ಷಗಳಿಂದ ಜಂಜಾಟದ ಮಧ್ಯೆ ನಡೀತಾ ಇತ್ತು. ಆದರೂ ಕಳೆದ 2 ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಯುಟಿ ಖಾದರ್ ಅವರ ಸತತ ಪ್ರಯತ್ನ, ಅದೇ ರೀತಿ ಹೊಸತಾಗಿ ನಗರಸಭೆಗೆ ಆಯ್ಕೆಯಾದಂತಹ ಮತ್ತು ಅಲ್ಲಿಯ ಆಡಳಿತ ಮಂಡಳಿಯ ವ್ಯವಸ್ಥೆ ಶ್ರೀಮತಿ ಚಿತ್ರಕಲಾ ಅಧ್ಯಕ್ಷರು ಇವರ ಒಂದು ಆ ವ್ಯವಸ್ಥೆಯ ಪರಿಪೂರ್ಣವಾದಂತಹ ಯಶಸ್ವಿಯೊಂದಿಗೆ ಇವತ್ತು ನಾವು ಉಳ್ಳಾಲ ನಗರಸಭೆ ವತಿಯಿಂದ ತೊಕ್ಕೋಟು ಹೊಳಪೇಟೆಗೆ ಒಂದು ಸುಂದರವಾದಂತಹ ಮಾರುಕಟ್ಟೆಯನ್ನು ನಿರ್ಮಿಸುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಇದಕ್ಕೆ ತಾತ್ಕಾಲಿಕವಾದಂತಹ
ಒಂದು ವ್ಯವಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಸನ್ಮಾನ್ಯ ಶ್ರೀ UT ಖಾದರ್. ಇಲ್ಲಿಯ ಎಲ್ಲ ವ್ಯವಸ್ಥೆಗಳನ್ನು ಈ ಯುವಕರು ಸೇರಿಕೊಂಡು ಇದರ ವರ್ತಕರು ಸೇರಿಕೊಂಡು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೂ ಸನ್ಮಾನ್ಯ ಶ್ರೀ UT ಖಾದರ್ ಅವರಲ್ಲಿ ಇಲ್ಲಿನ ವರ್ತಕರು ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ಸುಂದರವಾದಂತಹ ಈ ಒಂದು ತಾತ್ಕಾಲಿಕ ಮಾರುಕಟ್ಟೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಆದರೂ ಇದರ ಈ ಪರಿಸರಕ್ಕೆ ಒಂದು ಇಂಟರ್ಲಾಕ್ ಅಳವಡಿಸುವಂತಹ ವ್ಯವಸ್ಥೆಯನ್ನು ತಾವು ಮಾಡಬೇಕು. ಅದರ ಹೊತ್ತಿಗೆ ರಾತ್ರಿ ಇಲ್ಲಿ ವ್ಯಾಪಾರವು ನಡೆಯುತ್ತಿರುವ ಕಾರಣ ಸ್ಟ್ರೀಟ್ ಲೈಟ್ ನ ಒಂದು ವ್ಯವಸ್ಥೆಯನ್ನು ಸಹ ಇದರ ಮಧ್ಯದ ಈ ವ್ಯವಸ್ಥೆಗೆ ಮಾಡಿಕೊಡಬೇಕು. ಅದೇ ರೀತಿಯಲ್ಲಿ ಚರಂಡಿ ವ್ಯವಸ್ಥೆಯನ್ನು ಸಹ ಉತ್ತಮ ರೀತಿಯಲ್ಲಿ ಇಲ್ಲಿ ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಇಲ್ಲಿಯ ಈ ವರ್ತಕರು ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದಾರೆ. ಇದೀಗ ನಮ್ಮೊಂದಿಗೆ ಉದ್ಘಾಟನೆ ಮಾಡಿದಂತಹ ಉದ್ಘಾಟಕರು ತನ್ನ ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತ ಕೇಳಿಕೊಳ್ಳುವ ಸದಸ್ಯರನ್ನು ಕೊಟ್ಟಿದ್ದಾರೆ. ಅವರಿಗೆ ಕೇಳಿಕೊಳ್ತಾರೆ. ನಜೀರ್ ಅವರು ಹೂವನಿಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಅರ್ಥಪೂರ್ಣ ಸುಧಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ಉಳ್ಳಾಲ ನಗರಸಭೆಯ ಆತ್ಮೀಯರು, ಇತಿಹಾಸ ಪ್ರಸಿದ್ಧ ಒಂದು ಪವಿತ್ರವಾದ ಸೈನ್ಸ್ ಫ್ಯಾಷನ್ ಕ್ಷೇತ್ರದ ಅಧ್ಯಕ್ಷರಾಗಿ ಸಂಗೀತ ಮಂದಾರ್ ಸುಲಾಲ್ ಅವರೇ, ನಮ್ಮೆಲ್ಲ ಮಂಜಾನನ್ ಅವರೇ, ಇರಾದ ಈಶ್ವರ್ ಅವರೇ, ಹಾಗೂ ಬಹುಶಃ ನಮ್ಮ ಆತ್ಮ ಮಿತ್ರರು ಇವ ನಾಯಕರಾಗಿರುವಂತಹ ಬಿಜೆಪಿಯ ಮುಖಂಡರಾಗಿರುವಂತಹ ಸನ್ಮಾನ್ಯ ಉಚ್ಚಿಲ್ ಅವರೇ, ಜಬ್ಬಾರ್ ಅವರೇ, ವರ್ತಕರ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಅವರೇ ಹಾಗೂ ಇಲ್ಲಿರುವಂತಹ ಎಲ್ಲ ನಮ್ಮ ಬಂದಂತಹ ವರ್ತಕ ಮತ್ತು ವ್ಯಾಪಾರಸ್ಥರೇ ಮತ್ತು ಇವೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ಪ್ರತಿಯೊಂದು ವಿದೇಶಿಗಳೇ, ನಮ್ಮ ಕಾರ್ಯಕ್ರಮ KMK ಮಂಜನಾಡಿ ಅವರೇ, ಹಕ್ಕ ಅವರೇ, ನಮ್ಮ UBM ರಹೀಮ್ ಅವರು ಮತ್ತು ಇನ್ನಿತರ ನಮ್ಮ ಭಾವಕರಂತೆಲ್ಲ ನಮ್ಮ ಸದಸ್ಯರು. ಖಂಡಿತವಾಗಿ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಪ್ರಥಮವಾಗಿ ನಾನು ವರ್ತಕ ಸಂಘದ ಅಧ್ಯಕ್ಷ ಸದಸ್ಯರನ್ನು, ನಗರಸಭೆಯ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸದಸ್ಯರನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಈ ಒಂದು ಸ್ಥಾಪನೆ ಸಹಕಾರ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ಶುಭಾಶಯ ನಾನು ಸಾಧಿಸ್ತೇನೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ತೊಕ್ಕೋಟ್ನ ಈ ಒಂದು ಪ್ರದೇಶಕ್ಕೆ ಸುಸಜ್ಜಿತವಾದ ಆಧುನಿಕವಾದ ಒಂದು ಉತ್ತಮವಾದ ಒಂದು ಮಾರುಕಟ್ಟೆ ಅತಿ ಅಗತ್ಯ. ಅದಕ್ಕೆ ಬೇಕಾಗಿ ನಾವು ಹಿಂದೆ ಬಹಳ ಸಮಯದಿಂದ ಇದಕ್ಕೆ ಅನುದಾನವನ್ನು ನಾವು 1 ಕೋಟಿಗಿಂತ ಅಧಿಕ ರೂಪಾಯಿ ಅನುದಾನ ನಾವು ಬಿಡುಗಡೆ ನಾವು ಮಾಡಿದೆವು. ಬಹುಶಃ ಇವತ್ತು ಬೇರೆ ಬೇರೆ ಸಂದರ್ಭ ಬಂದು ಸ್ವಲ್ಪ ಸಮಸ್ಯೆ ಇದೆ, ಸ್ವಲ್ಪ ಮುಂದುವರಿಸಿಕೊಂಡು ಬಹಳಷ್ಟು ಮುಂದೆ ಬಂತು. ಕಳೆದ 1.5 ತಿಂಗಳಿಂದ ಬಂದಾಗ ನಾನು ಇನ್ನೂ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ವರ್ಷದಲ್ಲಿ ನಮ್ಗೆ ಕಟ್ಟಲೇಬೇಕು. ಯಾಕೆಂದ್ರೆ ನಾವು ಮಾರುಕಟ್ಟೆ ಮಾಡೋದು ಬರೀ ವ್ಯಾಪಾರಕ್ಕಾಗಿ ಮಾತ್ರ ಅಲ್ಲ, ಜನ ಬಂದು ಹೋಗ್ತಾರೆ. ಜನರಿಗೆ ಕೂಡ ಮಾರ್ಕೆಟ್ ಕಟ್ಟೋದು ಯಾರಿಗೆ ಅಂತ ಹೇಳಿದ್ರೆ, ಇಲ್ಲಿರುವ ಒಂದು ಅಂಗಡಿಯವರಿಗೆ ಮಾರ್ಕೆಟ್ ಕಟ್ಟೋದಲ್ಲ, ನಾಗರಿಕರಿಗೆ ಒಂದು ಉತ್ತಮವಾದ ಒಂದು ಸೌಲಭ್ಯ ಸಿಗಬೇಕು, ಉತ್ತಮ ವ್ಯವಸ್ಥೆ ಆಗಬೇಕು ಅಂತ ಹೇಳಿಕೊಂಡು ಎಲ್ಲ ರೀತಿಕೊಂಡು ಒಂದು ಮಾರ್ಕೆಟ್ ನಿರ್ಮಾಣ ಆಗುವಂಥದ್ದು. ಉತ್ತಮವಾದ ನಿರ್ಮಾಣ ಮಾಡಿದ ನಂತರ ಆಟೋಮ್ಯಾಟಿಕ್ ಜನ ಜಾಸ್ತಿ ಬರ್ತಾರೆ, ನಿಮ್ಗೆ ವ್ಯಾಪಾರ ಕೂಡ ಜಾಸ್ತಿ ಹೊತ್ತು ಆಗ್ತದೆ. ಆ ಒಂದು ಯೋಜನೆ ಇಟ್ಟುಕೊಂಡು ಅಲ್ಲಿ ಸುಸಜ್ಜಿತವಾಗಿ ಮಾಡಬೇಕು ಅಂತ ಉದ್ದೇಶದಿಂದ ಇದ್ದಾಗ ಬಹಳ ಸಮಸ್ಯೆ, ಹೇಗೆ ಹೋಗುದು, ಎಲ್ಲಿಗೆ ಹೋಗುದು ಅಂತ ಬಹಳ ಚರ್ಚೆ. ವರ್ತಕ ಸಂಘದ ಅಧ್ಯಕ್ಷ ಒಂದು ಕಡೆಯಿಂದ, ಅವರೊಂದು ನಗರಸಭೆಯ ಅಧ್ಯಕ್ಷ, ಒಂದು ಉಪಾಧ್ಯಕ್ಷರು, ಇವರೊಂದು ಚಿಂತನೆ, ಬೇರೆ ಬೇರೆ ಸೇರಿ ಬೇರೆ ಬೇರೆ ಆಲೋಚನೆಗಳಿತ್ತು ಮುಂದೆ. ಅದು ಇವತ್ತು ನೋಡಿ ಒಂದು ಅತ್ಯುತ್ತಮವಾದ ನಮ್ಮೆಲ್ಲ ಆತ್ಮ ಗೌರವಿತರು ಸೇರಿದ ಅಧ್ಯಕ್ಷ ಅಂತ ರಸೂಲುಲ್ಲಾಹ್ ಬಂದ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ನಾನು ಇವತ್ತು ಎಲ್ಲರಿಗೂ ಹೇಳೋದು ಏನಿಷ್ಟ ಅಂತ ಹೇಳಿದ್ರೆ, ಒಂದು ದೃಢವಾದ ತೀರ್ಮಾನ ಮಾಡಿ ನಾವು ಇದನ್ನು ಬೇರೆ ಕಡೆ ಸ್ಥಳಾಂತರ ಮಾಡೋದು ಹೇಳಿದಾಗ ಆಟೋಮೆಟಿಕ್ ಆಗಿ ಅದಕ್ಕೆ ಒಂದು ಪರಿಹಾರ ಇವತ್ತು ಸಿಕ್ಕಿದೆ. ಯಾವುದೇ ಒಂದು ಸಮಸ್ಯೆ ಬಂದಾಗಲೂ ಕೂಡ ಗಡಿಬಿಡಿ ಮಾಡುವಂತ ವಿಚಾರ ಇವತ್ತು ಆಗಬಾರ್ದು. ಪ್ರತಿಯೊಂದು ಸಮಸ್ಯೆ ಕೊಟ್ಟಾಗ ದೇವರು ಅದಕ್ಕೊಂದು ಪರಿಹಾರ ಕೂಡ ಕೊಟ್ಟಿದ್ದಾನೆ. ಆ ಪರಿಹಾರವನ್ನು ಹುಡುಕಿಕೊಂಡು ಹೋಗುವುದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ. ನಾವು ಒಂದು ಸಮಸ್ಯೆ ಬಂದಾಗ ಪರಿಹಾರ ಹುಡುಕುವ ಬದಲು ನಾವು ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿಕೊಂಡು ಕೂತ್ಕೊಂಡ್ರೆ ಇದಕ್ಕೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆಗಲ್ಲ, ಅಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಎಲ್ಲಿಯಾದೊಂದು ಕಡೆ ಸಿಗ್ತಾರೆ ಅಂತ ಹೇಳಿದಾಗ ಸುಂದರವಾಗಿ ಇವತ್ತು ಒಂದು ಪರಿಹಾರ ಇವತ್ತು ಸಿಕ್ಕಿ ಒಂದು ಉತ್ತಮವಾದ ತಾತ್ಕಾಲಿಕವಾದ ಖಾಸಗಿ ಮಾರ್ಕೆಟ್ ಇವತ್ತು ಆಗಿದೆ. ಎಲ್ಲ ನಮ್ಮ ವರ್ತಕರ ನಾನು ಇವತ್ತು ವ್ಯಾಪಾರ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ನಿಮ್ಗೆ ವ್ಯಾಪಾರ ಇನ್ನಷ್ಟು ಇವತ್ತು ಜಾಸ್ತಿ ಆಗಲಿ ಅಂತ ಹೇಳಿ ನಾನು ಇವತ್ತು ಹೇಳಿಕ್ಕೆ ನಾನು ಇವತ್ತು ಬೆಳೆಸುವಂತ ಮತ್ತೆ ಈ ಪ್ರದೇಶ ಖಂಡಿತವಾಗಿ ಆಗ್ತದೆ. ಯಾಕೆ ಪಾರ್ಕಿಂಗ್ ಇನ್ನೊಂದು ವ್ಯವಸ್ಥೆ ಇದ್ದ ಕಾರಣ ಬೇರೆ ಕಡೆ ಹೋಗೋರು ಕೂಡ ಇವತ್ತು ಇಲ್ಲಿ ಬಂದು ಹೋಗುವಂತ ವಿಚಾರ ಆಗುವಂಥದ್ದು. ತಾವು ಅತ್ಯುತ್ತಮವಾದ ವ್ಯಾಪಾರ ಮುಂದುವರಿಸಿಕೊಂಡು ಬರುವಂತ ಅವಕಾಶ ಆಗಲಿ. ನಗರಸಭೆ ಅಧ್ಯಕ್ಷ ಇದ್ದಾರೆ, ಉಪಾಧ್ಯಕ್ಷ ನಾನಿದ್ದೇನೆ. ನಮ್ಮನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಯಾರೆಲ್ಲ ಅಲ್ಲಿ ಬಹುಶಃ ಹಿಂದೆ ಬಹಳಷ್ಟು ವರ್ಷದಿಂದ ಇದ್ದಾರ ನೂತನವಾದ ಮಾರ್ಕೆಟ್ ನಲ್ಲಿ ಪ್ರಪ್ರಥಮ ಆದ್ಯತೆ ಅದು ನಿಮ್ಗೆಲ್ಲದೆ ಬೇರೆ ಯಾರಿಗೂ ಕೂಡ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿಕೆ ನಾನು. ಅದು ನಮ್ಮ ಕ್ರಮ. ಯಾಕಂದ್ರೆ ಇಷ್ಟು ಬಂದಿದ್ದೀರಿ, ಮತ್ತೆ ಅಲ್ಲಿ ಕೂಡ ವಿಚಾರ ಇವತ್ತು ಆಗ್ಬೇಕು, ಸಿಸ್ಟಮ್ಯಾಟಿಕ್ ಆಗಿ ಮಾಡುವ ವ್ಯವಸ್ಥೆ ಇತ್ತು, ಅದು ಮಾಡ್ಲಿಕ್ಕೆ ಇವತ್ತು ಬೇಕಾಗ್ತದೆ. ನಗರಸಭೆ ಕೂಡ ಅದಕ್ಕೆ ತಮ್ಮ
ಸಂಪೂರ್ಣ ಸಹಕಾರ ಇದೆ. ಸೊ ಅದಕ್ಕಾಗಿ ನಿಮ್ಗೆ ಯಾವ ಕಡೆ ಗಡಿಬಿಡಿ ಬೇಡ. ನಾವಲ್ಲಿ ಬಿಟ್ಟು ಬಂದಿದ್ದೇವೆ, ಮತ್ತೆ ಊರಿಗೆ ಮತ್ತೆ ನಮಗೆ ಸಮಸ್ಯೆ ಇದೆ ಅಂತ ಸಮಸ್ಯೆ ಆಗಲಿಕ್ಕೆ ನಾವು ಖಂಡಿತವಾಗಿ ಅವಕಾಶ ಕೊಡುವುದಿಲ್ಲ. ಯಾಕೆ ನ್ಯಾಯ ಕೊಡೋದು ನಮ್ಮೆಲ್ಲ ಜವಾಬ್ದಾರಿ. ಆ ಒಂದು ಕೆಲಸಕ್ಕೆ ನಾವು ವರ್ಷ ಮುಂದೆ ನಿಂತು ಆ ಕೆಲಸವನ್ನು ಮಾಡಿಸಲು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಅಲ್ಲಿ ನಮಗೆ ಯಾಕಂತ ಹೇಳಿದ್ರೆ ನಮ್ಮ ಉಳ್ಳಾಲ ಕ್ಷೇತ್ರದ ಬಹುಶಃ ಇವತ್ತು ಉಳ್ಳಾಲ ನಗರಸಭೆಯ ಬಹುಮುಖ ಎಲ್ಲ ರಸ್ತೆಗಳು, ಪ್ರಮುಖ ರಸ್ತೆಗಳು ಅತ್ಯುತ್ತಮವಾದ ರಸ್ತೆ ನಿರ್ಮಾಣ ಆಗಿದೆ. ಇನ್ನು ಎರಡೇ ನನ್ನ ದೊಡ್ಡ ಕನಸು ಯಾವ್ದಂತ ಹೇಳಿದ್ರೆ, ಒಂದು ಹೊಲಪೇಟೆ ಜಂಕ್ಷನ್ ಈ ಒಂದು ರಸ್ತೆ ಅನ್ನು ಅತ್ಯುತ್ತಮವಾಗಿ ಮಾಡುವಂಥದ್ದು. ಎರಡನೇದು ಅಬ್ಬಕ್ಕದಿಂದ ಕೋಡಿವರೆಗೆ ಆ ರಸ್ತೆ ಅಗಲಕರಣೆಗೊಳಿಸಿ ಅದನ್ನು ಇವತ್ತು ಅಭಿವೃದ್ಧಿ ಪಡೆಯುವುದು ನಮ್ಮ ಪ್ರಮುಖವಾದ ಇವತ್ತು ಉದ್ದೇಶ. ಇದು ಎರಡು ಆದರೆ ಕ್ಷೇತ್ರ ಉದ್ದಗಲಕ್ಕೆ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆ ಇವತ್ತು ಆಗಿದೆ. ಬಹುಶಃ ಅಬ್ಬಕ್ಕದಿಂದ ಕೋಡಿವರೆಗೆ ಈಗಲೇ 5 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಬಹುಶಃ ಇವತ್ತು ಮುಂದಿನ ತಿಂಗಳ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ. ಬಹುಶಃ ನಗರ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸದಸ್ಯರು ಸೇರಿಕೊಂಡು ಆ ಸ್ಥಳಾವಕಾಶ ಬಿಡಲಿಕ್ಕೆ ಎಲ್ಲ ಅವಕಾಶ ವ್ಯವಸ್ಥೆ ಇವತ್ತು ಖಂಡಿತವಾಗಿ ಇವತ್ತು ಆಗ್ಬೇಕು ಹೇಳಿಕೆ ಬಯಸ್ತೇನೆ. ನೋಡಿ, ಈಗ ಏನಾದ್ರು ನೀವು ಸ್ವಲ್ಪ ಮಟ್ಟಿನ ಸ್ಥಳ ಕೊಡದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಮಂಚಿನ ತಲೆ ಕಳೆದ ಪರಿಸ್ಥಿತಿ ಆಗ್ತದೆ. ಆ ಮಂಚಿನ ಅಲೆಕದಲ್ಲಿ ಇವತ್ತು ಶಾಲೆ ಇದೆ, ಅಲ್ಲಿ ಕಾಲೇಜು ಪ್ರಾರಂಭ ಆಗಿದೆ, ಅಲ್ಲಿ ಇವತ್ತು ಒಂದು ಸಮುದ್ರದ ನಮ್ಮ ನೇತ್ರವಾಗಿ ಬದಿ ಹೋಗಿ ಟೂರಿಸಂ ಡೆವಲಪ್ಮೆಂಟ್ ಮಾಡುವಂತ ಎಲ್ಲ ಇವತ್ತು ಅವಕಾಶಗಳು ಅಲ್ಲಿ ಇವತ್ತು ಸಿಗ್ತದೆ. ಆ ಪ್ರದೇಶವಾಗಿ ನಮಗೆ ಒಂದು ಆಲ್ಟರ್ನೇಟಿವ್ ರಸ್ತೆ ಇವತ್ತು ಧಾರ್ಮಿಕ ಪ್ರದೇಶವಾಗಿ ಒಂದು ವ್ಯವಸ್ಥೆ ಕೂಡ ಇವತ್ತು ಆಗ್ತದೆ. ಅದು ಸ್ಟಾರ್ಟಿಂಗ್ ಜಾಗ ಅವತ್ತಿನ ಕಾಲದಲ್ಲಿ ಬಿಡದಿದ್ದ ಕಾರಣ ಆಲೋಚನೆ ಮಾಡಲಿಲ್ಲ ಇಷ್ಟು ಡೆವಲಪ್ ಆಗ್ತದೆ. ಇವತ್ತು ಅಲ್ಲಿ ಒಂದು ಬಸ್ ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲಿಯಾದೊಂದು ಬಸ್ ಆಗ್ಬೇಕಾದ್ರೆ ಇವತ್ತು ನಿಜವಾಗಿ ಎಷ್ಟು ಜನಸಂಖ್ಯೆ ಇದೆ, ಅದು ಮಂಚಿನ ಅಲೆಕಲ್ಗೆ ಬಸ್ ಅನ್ನು ಆಗ್ಬೇಕು. ಅವ್ರು ಕೂಡ ತಯಾರಿದ್ದಾರೆ, ಆದ್ರೆ ಬಸ್ ಕಟ್ಟಾಗುದಿಲ್ಲ. ಅವ್ರಿಂದ ನಾವೀಗ ಬಸ್ ತಗೊಂಡು ಹೋಗುದು. ನಮ್ಮ ಹತ್ರ ಮಿನಿ ಬಸ್ ಇಲ್ಲ ಸರ್ಕಾರ ಹತ್ರ, ದೊಡ್ಡ ಬಸ್ ಇರುದು. ಬಸ್ ತಗೊಂಡು ಹೋದ್ರೆ ಕಟ್ಟಾಗಿಕೊಂಡು ಹೋಗುದಿಲ್ಲ. ಒಂದು ಬಸ್ ಹೋದ್ರೆ ಮತ್ತೆ ಆ ಕಡೆಯಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರು ಅವಾಗಲೇ ಒಂದು ಬಿಟ್ಟಿದ್ರೆ ಇವತ್ತು ಎಷ್ಟು ಉತ್ತಮವಾಗಿ ಜನಸಂಚಾರ, ಬಸ್ಸುಗಳು, ಡೆವಲಪ್ಮೆಂಟ್, ಅಲ್ಲಿ ಬಿಲ್ಡಿಂಗ್ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಬರ್ತದೆ. ಎಲ್ಲಿ ಬಸ್ ಹೋಗೋದಿಲ್ಲ ಅಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕಮರ್ಷಿಯಲ್ ಬಿಲ್ಡಿಂಗ್ ಬರೋದಿದ್ರೆ ನಿಮಗೆ ಡೆವಲಪ್ಮೆಂಟ್ ಆಗಿ ನಿಮ್ಮ ರೇಟ್ ವ್ಯಾಲ್ಯೂ ಜಾಸ್ತಿ ಆಗಿ ಲ್ಯಾಂಡ್ ರೇಟ್ ವ್ಯಾಲ್ಯೂ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಪ್ರತಿಯೊಂದು ವಿಚಾರ ಕೂಡ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ರಸ್ತೆ, ಎರಡು ನೀರು, UGD, ಪವರ್, ಕರೆಂಟ್, ಈ 4 ಅಂಶಗಳನ್ನು ನಾವು ಗುಣಮಟ್ಟವಾಗಿ ಒಂದು ಕ್ಷೇತ್ರಕ್ಕೆ ಸೀಮಿತಗೊಳಿಸಿದ್ರೆ ಆ ಪ್ರದೇಶದ ಅಭಿವೃದ್ಧಿ ಅಂತ ಆಗದಲ್ಲಿ ಕೂಡ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಒಂದು ರಸ್ತೆಯನ್ನು ಮಾಡಲು ಕೂಡ ನಾವು ಊರವರು ನಿಮ್ಮೆಲ್ಲ ಸಂಪೂರ್ಣವಾದ ಸಹಕಾರ ನಾವು ಇವತ್ತು ಕೇಳ್ತೇವೆ. ಅಲ್ಲಿ ಕೂಡ ಇವತ್ತು ಕೆಲವೊಂದು ವಿಚಾರ ಇವತ್ತು ಮಾಡುವಂತ ಅವಕಾಶ ಇವತ್ತು ಆಗ್ತದೆ. ನಾನು ಜನಪ್ರತಿನಿಧಿಯಾಗಿ ನನ್ನ ಅನುದಾನ ನನಗೆ ತರಬಹುದು, ಕೆಲಸ ಉತ್ತಮವಾಗಿ ಮಾಡಲಿಕ್ಕೆ ಈ ರೀತಿ ಎಲ್ಲರ ಸಹಕಾರ ನಮ್ಗೆ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ನಮ್ಮ ರೆವರೆಂಡ್ ಫಾದರ್ ಇದ್ದಾರೆ, ಬಹುಶಃ ನಾವು ಒಂದು ಅನುದಾನ ಅವರಿಗೆ ಬಿಡುಗಡೆ ಮಾಡಿದ್ದೆವು. ಅವರು ಮುಂದೆ ನಿಂತು ಅದನ್ನು ಎಷ್ಟು ಚಂದವಾಗಿ ಇವತ್ತು ಮಾಡೋದು ಹೇಳಿದ್ರೆ ಅದು ಎಲ್ಲರಿಗೂ ಒಂದು ಮಾದರಿ. ಸರ್ಕಾರ ಬಿಡುಗಡೆ ಮಾಡಿದ ಅನುದಾನಕ್ಕೆ ಆ ಸ್ಥಳೀಯರು ಸಹಕಾರ ಕೊಡೋದು ಮಾದರಿ ಮಾಡಲಿಬೇಕಾದ್ರೆ ಅದನ್ನು ನೋಡಿದ್ರೆ ನಮ್ಗೆ ಇವತ್ತು ಗೊತ್ತಾಗುವಂತ ವಿಚಾರ ಕೂಡ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ಇವತ್ತು ಈ ಒಂದು ಕ್ಷೇತ್ರ ಇವತ್ತು ತಾಲೂಕಾಗಿ ಕೂಡ ಇವತ್ತು ಪರಿವರ್ತನೆ ಆಗಿದೆ. ತಾಲೂಕಾದ್ರೆ ಬಹುಶಃ ನಿಮ್ಮ ಈ ಪ್ರದೇಶದ ಅಭಿವೃದ್ಧಿ ಯಾರನ್ನು ಕೂಡ ತರಲಿಕ್ಕೆ ಸಾಧ್ಯ ಇಲ್ಲ. UGD ಏನಾದ್ರು ಇವತ್ತು ಕಂಪ್ಲೀಟ್ ಆದ್ರೆ ಬಹುಶಃ ಮತ್ತೆ ನೀವು ನೋಡಿ ಗಗನಚುಂಬಿ ಕಟ್ಟಡಗಳು ಮಂಗಳೂರಲ್ಲಿ ಯಾವುದಿದೆ ಅದಕ್ಕಿಂತ ದೊಡ್ಡ ಕಟ್ಟಡಗಳು ಇಲ್ಲಿ ಒಂದು ತಲೆ ಎತ್ತಿ ನಿಲ್ಲುವಂತ ವಿಚಾರ ಇವತ್ತು ಯಾರು ಕೂಡ ಬರೋದು. ಯಾಕೆ UGD ಇಲ್ಲ, ನಾವು ಕೂಡ ಆಲೋಚನೆ ಮಾಡ್ತಾರೆ. ಮತ್ತೆ UGD ಸ್ಟಾಕ್ ಆದ್ರೆ ಯಾರು ತಗೊಂಡು ಹೋಗುದು, ಪರ್ಮಿಷನ್ ಇಲ್ಲ. UGD ಏನಾದ್ರು ಕ್ಲಿಯರ್ ಆದ್ರೆ 4 ಅಲ್ಲ 40 ಫ್ಲೋರ್ ಬಿಲ್ಡಿಂಗ್ ಇಲ್ಲಿ ಬರ್ತದೆ. ಯಾಕೆ ಇಲ್ಲಿಂದ ಬೀಚ್ ಹತ್ತಿರವಾಗಿ ಸಮುದ್ರವಾಗಿ ಬ್ಯೂಟಿಫುಲ್ ವ್ಯೂ ಇದೆ, ಕಾಣ್ತದೆ. ಆದ ಕಾರಣ UGD ಕೆಲಸ ಕೂಡ ಜೋರಲ್ಲಿ ಆಗ್ತಾ ಇದೆ. ಬರುವ ಡಿಸೆಂಬರ್ ಬರುವ ಮಾರ್ಚ್ ಒಳಗಡೆ ಉಳ್ಳಾಲ ಕ್ಷೇತ್ರಕ್ಕೆ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ನಾನು ಅರ್ಬನ್ ಡೆವಲಪ್ಮೆಂಟ್ ಆಗಿದ್ದ ಕೆಲಸ ಪ್ರಾರಂಭ ಆಗಿದೆ. ಚೆಂಬುಗುಡ್ಡೆಯಲ್ಲಿ 60 ಲಕ್ಷ ಟ್ಯಾಂಕರ್ 60 ಲಕ್ಷ ಲೀಟರ್ನ ಟ್ಯಾಂಕ್ ನಿರ್ಮಾಣ ಆಗ್ತದೆ. ನಾನು ಚಂದ್ರ ಸುಲಾಲ್ ಮತ್ತು ನಮ್ಮ ಸ್ಮಶಾನ ಸಮಿತಿಯ ಸದಸ್ಯರು ನಾನು ಅಭಿನಂದನೆ ಸಲ್ಲಿಸಬೇಕು. ಕುಡಿಯುವ ನೀರಿಗೆ ಟ್ಯಾಂಕ್ ಕೇಳಬೇಕಂದ್ರೆ ಅದಕ್ಕೆ ಜಾಗ ಬೇಕಂತ ಮುಂದೆ ನಿಂತು ಅದಕ್ಕೆ ಸಹಕಾರ ಕೊಟ್ಟಿದ್ದು ಎಲ್ಲರಿಗೂ ಒಂದೇ ಕಡೆಯಿಂದ ಇಡೀ ನಗರ ಈಗ ಬಹುಶಃ 30 ವರ್ಷಕ್ಕೆ ಎಷ್ಟು ನೀರು ಬೇಕು ಅಷ್ಟು ದೊಡ್ಡ ಟ್ಯಾಂಕ್ ಅನ್ನು ನಾವು ನಿರ್ಮಾಣ ಮಾಡುವ ವಿಚಾರ ಇವತ್ತು ಆಗ್ತಾ ಇದೆ. ಇನ್ನು ಕೆಲವರು ಹೇಳ್ತಾರೆ ಮೂಲಕ ಬಾರ್ದಾದ ಪ್ರಯೋಜನ ತುಂಬೇಡಿ ನೀರು ಕಾಲದ ಒಂದು ಕುಡಿಯುವಂತಲ್ಲಿ. ಅದಕ್ಕಾಗಿ ನಾನು ಈಗಲೇ ಅದರ ಆಲೋಚನೆ ಮಾಡಿದೆ. ಅಡ್ಡದಿಂದ ಅನುಕೂಲಕ್ಕೆ ಅಡ್ಡದಿಂದ ನಮ್ಮ ಹಳೆಕಾಲದಿಂದ ಅನುಕೂಲ ಅಡ್ಡರಿಗೆ 220 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬ್ರಿಡ್ಜ್ ಮತ್ತು ಬ್ಯಾರೇಜ್ ಅನ್ನು ನಿರ್ಮಾಣ ಮಾಡಿ ಇನ್ನು ಹಳೆಕಾಲದಿಂದ ತುಂಬೆ ತನಕ ಕೂಡ ಸಿಹಿ ನೀರು ಸಿಕ್ಕುವಂತ ವ್ಯವಸ್ಥೆ ಆಗಿ
ಬಹುಶಃ ಅಲ್ಲಿ ಕಾಲೇಜಿನಲ್ಲಿ ಪಂಪ್ ಆಗಿ ತೆಗೆದ್ರಾಯ್ತು. ಬಹುಶಃ ಉಳ್ಳಾಲಕ್ಕೆಲ್ಲ ಆ ಒಂದು ಯೋಜನೆಯಿಂದ ಇಡೀ ಮಂಗಳೂರು ನಗರಕ್ಕೆ ಕೂಡ ಬಹುಶಃ 30 ವರ್ಷದವರೆಗೆ ಕುಡಿಯುವ ನೀರಿನ ಸಮಸ್ಯೆ ಭವಿಷ್ಯದಲ್ಲಿ ಆಗ್ಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದೊಂದು ಐತಿಹಾಸಿಕವಾದ ಯೋಜನೆ. ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಪ್ರಪ್ರಥಮವಾದ ಆ ಯೋಜನೆ ಯಾವುದಾದ್ರು ಹೇಳಿದ್ರೆ ಇವತ್ತಲ್ಲಿ ನಾವು ಇವತ್ತು ಆಗುವಂಥದ್ದು. ನಾನು ಕೇಳಿದ ಅಧಿಕಾರಿಗಳಿಗೆ ಫಸ್ಟಿಗೆ, ನೀವು ಸಿಹಿ ನೀರನ್ನು ಉಪ್ಪು ನೀರನ್ನು ಸಮುದ್ರದಿಂದ ನೇರವಾಗಿ ಬಿಟ್ಟು ತುಂಬೆ ತನಕ ಬಿಟ್ಟು ಇದೆಲ್ಲ ಕೂಡ ಉಪ್ಪು ನೀರು ಅಂತ ಹೇಳಿದ್ರೆ ಅರ್ಥ ಉಂಟು ಆಯ್ತಾ? ನಾನು ಅಮೆರಿಕದಲ್ಲಿ ಹೋಗಿ ನೋಡಿದ್ರೆ ಸಮುದ್ರ ಬದಿಯಲ್ಲೇ ಗೋಡೆ ಹಾಕಿದ್ದಾರೆ, ಇದೆಲ್ಲ ಕೂಡ ಸಿಹಿ ನೀರು. ನಾನು ಕೇಳಿದೆ ಅಲ್ಲಿದ್ದಾಗ ನಿಮ್ಗೆ ಮಾಡ್ಲಿಕ್ಕೆ ಆಗುದನ್ನು ಹೇಳಿಕೊಂಡು ಜೋರು ಮಾಡಿಕೊಂಡು KMDL ನಮ್ಮ ನೀರಾವರಿಗಳ ಸೆಕೆಂಡ್ ಕರ್ಕೊಂಡು ಬಂದು ಈ ಸ್ಪಾಟ್ ನೋಡಿ ಇವತ್ತು 200ಕ್ಕಿಂತ ಅಧಿಕ ಕೋಟಿಯ ಅದೊಂದು. ಆದರೆ ಆ ಇಡೀ ಗ್ರಾಮೀಣ ಮಟ್ಟವನ್ನು ಐತಿಹಾಸಿಕವಾಗಿ ನೇರವಾಗಿ ಅಡ್ಡಿಯಾಗಿ ಹೋಗ್ಬೇಕಾದ್ರೆ ಕೊಣಜನದಲ್ಲಿ ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಇರ್ತದೆ, 7 ಮೀಟರ್ ರಸ್ತೆ, 1 ಮೀಟರ್ ಆ ಕಡೆಗೆ ನಡ್ಕೊಂಡು ಹೋಗ್ಲಿಕ್ಕೆ, ಸೈಡ್ ಅಲ್ಲಿ ಡ್ಯಾಮ್. ಅದು ದೊಡ್ಡ ಮಟ್ಟ ಟೂರಿಸಂ ಸ್ಪಾಟ್. ನನಗೆ ವಿಶ್ವಾಸ ಇದೆ ಅದೊಂದು ಮುಗಿಲಿ. ಮತ್ತೆ ಅದಕ್ಕೆ ನಿಮ್ಮ ಮಕ್ಕಳನ್ನೆಲ್ಲ ನೀವು ಕರ್ಕೊಂಡು ಅಲ್ಲಿಗೆ ಹೋಗಿ, ಯಾಕೆಂದ್ರೆ ಆ ಒಂದು ಸೌಂದರ್ಯದ ಒಂದು ನೋಡಿಕೊಳ್ಳಿಕ್ಕೆ ಅಲ್ಲಿ ಬೋಟಿಂಗ್, ಮೀನುಗಾರಿಕೆ ಎಲ್ಲ ಕೂಡ ಇವತ್ತು ಪ್ರಾರಂಭ ಆಗ್ತದೆ. ಸೊ ನಾನು ಯಾಕಿದೆ ಅಂತಂದ್ರೆ ಈ ಕ್ಷೇತ್ರದ ಬೆಳವಣಿಗೆ ಭವಿಷ್ಯದ ಉಜ್ವಲ ಬೆಳೆಯುವಂತೆ ಅದನ್ನ ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಅತ್ಯುತ್ತಮವಾಗಿ ಸೋದರ ಪ್ರೀತಿ ವಿಶ್ವಾಸದಿಂದ ತಾನು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಉತ್ತಮವಾದ ಪ್ರದೇಶದ ನಿರ್ಮಾಣ ಮಾಡಲಿಕ್ಕೆ ನಿಮ್ಮೆಲ್ಲ ಸಹಕಾರ ಕೊಡುವಂತ ವಿಚಾರ ಮಾಡಿ ನಾನು ಹಿಂದೆ ಕೂಡ ಹೇಳ್ತಾ ಇದ್ದೇನೆ, ಈಗಲೂ ಕೂಡ ಹೇಳುವುದಿಷ್ಟೇ, ಶಾಂತಿ ನಮ್ಮ ಕೈ ಕೊಡಿ, ಅಭಿವೃದ್ಧಿ ನಮ್ಮ ಕಾಲ ಬುಡಕ್ಕೆ ಮುಟ್ಟಿಸುವಂತ ಕೆಲಸ ನಾವು ಖಂಡಿತವಾಗಿ ನಾವೆಲ್ಲರೂ ಸೇರಿ ಮಾಡುವ ವಿಚಾರ ಇವತ್ತು ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ನಾನು ಯಾಕೆ ವಿಚಾರ ಅಂತ ಹೇಳಿದ್ರೆ ನಾವೆಲ್ಲ ಅತ್ಯಂತ ಪ್ರೀತಿ ವಿಶ್ವಾಸ ಇದ್ದೇವೆ. ನೀವು ಬೆಂಗಳೂರಿಗೆ ಹೋದ್ರೆ ವಿಚಾರ ಇಲ್ಲ, ಉಳ್ಳಾಲಂದ್ರೆ ನಾವು ಅವರಿಗೆ ಒಬ್ಬನೇ ಒಬ್ಬ ಅಧಿಕಾರಿ ಬರೋದಿಲ್ಲ ಕರೆದ್ರೆ. ನಾನು ಮಂತ್ರಿಯಾಗಿ ನನಗೆ ಅಪ್ಲಿಕೇಶನ್ ಬರೋದು ಎಲ್ಲಿಗೆ? ಹುಬ್ಬಳ್ಳಿ, ಬೆಳಗಾಂ, ಬೆಂಗಳೂರು, ಮೈಸೂರು. ಯಾಕೆ ಮಾಡ ನಮ್ಮಲ್ಲಿ ಬಂದಿದೆ ನಮಸ್ಕಾರ ಸರ್ ಅದೊಂದು ಬೇಡ ನಮ್ಗೆ ಅಂತೇನೋ ಅಂತ ಯಾಕೆ ಅಷ್ಟು ನಾವಿಗೆ ಏನಾದ್ರು ಟೆನ್ಷನ್ ಎದುರಿಗೆ ನಾವಿಗೆ ಸೈಕಾಲಜಿ ಮಾನಸಿಕವಾಗಿ ಆ ರೀತಿಗೆ ಒಂದು ಬಿಂಬಿತವಾಗ ಇಲ್ಲಿ ಬಂದ್ರೆ ನಮ್ಮ ಸುತ್ತವಾದ ಊರು ಅವರಿಗೆ ಸಿಗ್ಲಿಕ್ಕೆ ಬಂದ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರೀತಿ ವಿಶ್ವಾಸ ಬಿಂಬಿಸುವಾಗ ಒಂದು ಏನೋ ಒಂದು ಬಿಂಬಿಸುವಂತ ಪರಿಸ್ಥಿತಿಯಾಗಿ ಒಬ್ಬರು ಹೊರಗೆ ನಾವು ಇವತ್ತು ಬರ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾನು ಇವತ್ತು ನಿಮಗೆ ಸೋದರನಾಗಿಷ್ಟೇ, ಒಂದು ಪ್ರದೇಶ ಆ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ಆರ್ಥಿಕವಾಗಿ ಚಲನವಲನ ಆಗದಿದ್ರೆ ಆ ಪ್ರದೇಶ ಅಭಿವೃದ್ಧಿ ಆಗುದಿಲ್ಲ. ದೇರ್ ಇಸ್ ನೋ ಇಕನಾಮಿಕ್ ಫ್ಲೋ, ದೆನ್ ದೇರ್ ಇಸ್ ನೋ ಡೆವಲಪ್ಮೆಂಟ್. ಎಲ್ಲಿ ಆರ್ಥಿಕತೆ ಒಂದು ಚಲನವಲನ ಆಗುದಿಲ್ಲ ಅಲ್ಲಿ ಅಭಿವೃದ್ಧಿ ಅಲ್ಲದಷ್ಟಕ್ಕೆ ಸೀಮಿತವಾಗಿರ್ತದೆ. ಆರ್ಥಿಕವಾದ ಸಮಯ ಆಗ್ಬೇಕಾದ್ರೆ ಹೊರಗಿಂದ ಜನ ಬರಬೇಕು, ಹೊರಗೆ ಹೋಗಬೇಕು, ಸುತ್ತಮುತ್ತ ಆ ಕಡೆ ಬಂದು ಅಲ್ಲಿದ್ದ ಒಂದು ಇಲ್ಲಿ ದುಡ್ಡನ್ನು ಖರ್ಚು ಮಾಡಿದಾಗ ಅಂಗಡಿಗಳಿಗೆ, ಹೋಟೆಲ್ಗಳಿಗೆ, ಮಾರ್ಕೆಟ್ಗಳಿಗೆ ಇಲ್ಲಿ ದುಡ್ಡು ಖರ್ಚು ಮಾಡಿದಾಗ ಇಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅವಕಾಶ ಆಗುವಂಥದ್ದು. ಸೊ ಆ ಒಂದು ವಾತಾವರಣ ನಿರ್ಮಾಣ ಮಾಡುವ ಜವಾಬ್ದಾರಿ ಉಳ್ಳಾಲ ಕ್ಷೇತ್ರ ಸರ್ವ ಜನ ಇವತ್ತು ಜವಾಬ್ದಾರಿ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಇವತ್ತು ಈ ಒಂದು ಪ್ರದೇಶ ಅಭಿವೃದ್ಧಿಗೆ ಸಂಬಂಧಪಟ್ಟಾಗ ಒಂದು ಇಂಟರ್ಲಾಕ್ ಮತ್ತು ಒಂದು ಲೈಟ್ ಬಗ್ಗೆ ಹೇಳಿದ್ದಾರೆ. ನಾನು ಕೂಡ ಅಧ್ಯಕ್ಷರಿಗೆ ನಗರಸಭೆ ವ್ಯಾಪ್ತಿಯಲ್ಲಿ ಬಂದದ್ದು. ಬಹುಶಃ ಖಾಸಗಿಯಾದ ಜಾಗ ಕಾರಣ ಬಹುಶಃ ಸರ್ಕಾರ ದುಡ್ಡು ಹಾಕ್ಲಿಕ್ಕೆ ಆಗ್ತದೆ ಇರುವಂತೆ ಅವರ ನಿಯಮ ನೋಡೋದ ವಿಚಾರ ಆಗಿದೆ. ನಾವು ನಗರಸಭೆ ಅಂತ ನಾವು ಮಾಡೋ ಚಿಂತೆ ಇಲ್ಲ, ಚಂದ್ರದಾಸ್ ಹುಚ್ಚಲಿದ್ದಾರೆ, ನಿಮ್ಗೆ ಇಂಟರ್ಲಾಕ್ ಕೂಡ ಮಾಡ್ತಾರೆ, ಒಂದು ಗೇಟ್ ಕೊಡೋರು ಖಂಡಿತವಾಗಿ ಮಾಡೋ ವಿಚಾರ ಇದೆ. ಮಾಡೋ ವಿಚಾರ ಒಂದು ಜಿಲ್ಲೆ ಇಂಟರ್ಲಾಕ್ ಅಲ್ಲ, ಮತ್ತೊಂದು ಗೇಟ್, ಮತ್ತೆ ಎರಡು ಲೈಟ್, ಮತ್ತೆ ಗೇಟ್ ಅತಿ ಅಗತ್ಯ ನೋಡಿ. ಗೇಟ್ ಒಂದು ನಾನು ಅಡ್ತೇನೆ ಗೌರ್ಮೆಂಟ್ ದುಡ್ಡಿಲ್ಲಿ ಅದು ಖಾಸಗಿ ಸ್ಥಳಕ್ಕೆ ಗೌರ್ಮೆಂಟ್ ದುಡ್ಡು ಹಾಕ್ಬೋದಂತ ಏನಾದ್ರು ಪ್ರೊವಿಷನ್ ಇದ್ರೆ ಬಿಡಿ, ಇಲ್ಲದಿದ್ರೆ ನಾನು ಹೇಳೊಂದು ವಿಚಾರ. ಮತ್ತೆ ಇಲ್ಲಿ ಒಂದು ಕಾಂಪೌಂಡ್ ಮತ್ತು ಗೇಟ್ ನಿಮ್ಗೆ ಅತಿ ಅಗತ್ಯ. ಒಂದು ಕಾಂಪೌಂಡ್ ಮತ್ತು ಕರೆಕ್ಟ್ ಗೇಟ್ ಹಾಕಿದ್ರೆ ಎಲ್ಲೋ ಸುರಕ್ಷಿತವಾಗಿ ಒಂದು ವಿಚಾರ ಇವತ್ತು ಹಾಗೆ ಆಗ್ತದೆ. ಸೊ ನೀವು ಈಗ ಉತ್ತಮವಾದ ಸರಿ ಮಾಡಿದ್ರಿ, ನಿಮ್ಗೆ ಏನು ಸಹಕಾರ ಬೇಕು ನಾವೆಲ್ಲ ಕೂಡ ಕೊಡ್ತೇವೆ. ಆದಷ್ಟು ಬೇಗ ನಾವು ಮಾರ್ಕೆಟ್ ಅನ್ನು ಕಟ್ಟಿ ಏನು ಮಾಡಿ ಜಾಗ ಖಾಲಿ ಆಯ್ತು, ಈಗ 1 ಕೋಟಿ ಸ್ಯಾಂಕ್ಷನ್ ಆಗಿದೆ. ನಾನೀಗ ಮತ್ತೆ ಪ್ರಯತ್ನ ಮಾಡಿ ಮತ್ತೆ 2-3 ಕೋಟಿ ಹೆಚ್ಚುವರಿ ಬೇಕಾದ್ರೂ ಅದಕ್ಕೆ ನಾನು ಬಿಡುಗಡೆ ಮಾಡಿಸ್ಕೊಂಡು ಏನಾದರೂ ಮಾಡೋ ವ್ಯವಸ್ಥೆ ನಾವು ಖಂಡಿತವಾಗಿ ಮಾಡ್ತೇವೆ. ಸಂಶಯ ಬೇಡ. ಇದಕ್ಕೆ ಸುಸಜ್ಜಿತವಾದ ಆದಷ್ಟು ಬೇಗನೆ ಮುಗಿಸುವಂತ ಕೆಲಸ ನಾನು ಇವತ್ತು ಮಾಡ್ತಾನೆ ಹೇಳಿಕೊಂಡು ಎಂತಾದ್ರೂ ಮಾಡಿ ಗೊತ್ತಾಗ ಸರ್ ಕಟ್ಟೆ ಹೋಗಿ ಮಾಡ್ತಾರೆ. ಈಗ ಮೂಲ ಅಂತ ಇಡಬಡಿ ಮೂಲ ಬೇರೆ ಜಾಸ್ತಿ ಮೂಲೆ ಒಂದು ನಮ್ಮ ಉರುವಾಡ ಅಂತ ಆಗ್ತದೆ. ಉರುವಾಡ ಮಾರ್ಕೆಟ್ ಇರ್ತೇವೆ ಅಂತ ಮೂಲ ಉದ್ಘಾಟನೆ ಮಾಡ್ತಾರೆ ಮಾರ್ಕೆಟ್ ಅದ್ರ ಇಂಥ ಸೈಡ್ ಇದು ಒರೆಯಲ್ಲ ಐದು ಹೋಗಿದ್ದೆ ಎಂಗ್ಲೇ ಮೂಲೆ ಹೋಗುವಂತ ಅವು ಅಂಜನೆ ಬಂದ ಮೂಲ ಪಿಕಪ್ ಅಂತ ಆದ ಕಾರಣ ವ್ಯಾಪಾರ ಕೂಡ ಜಾಸ್ತಿ ಆಗಲಿ, ಅಲ್ಲಿ ಕೂಡ ವ್ಯವಸ್ಥೆ ಎಲ್ಲ ಸಹಕಾರ ಇರಲಿ. ಮತ್ತೆ ಅದು ನಮ್ಮ ಮಾರ್ಕೆಟ್ ಅಲ್ಲ ಅಲ್ಲಿ ಕಟ್ಟೋದು, ಅದು ನಿಮ್ಮ ಮಾರ್ಕೆಟ್.
ಅಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ದುಡಿತಾ ಇದ್ದಾರೆ, ಈಗ ನಾನೆಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಟ್ಟುವುದು ನಾವು ದುಡ್ಡು ಕೊಡೋದಷ್ಟೇ, ಮಾರ್ಕೆಟ್ ಯಾರ್ದು? ನಿಮ್ಮ ಮಾರ್ಕೆಟ್. ಸೊ ನೀವು ಸಲಹೆ ಸೂಚನೆ ಕಟ್ಟೋದು ಹೆಚ್ಚು ಕಮ್ಮಿ ಇದ್ರೆ ದಯವಿಟ್ಟು ನಾನು ಹೇಳ್ತಿದ್ದೇವೆ ಉಪಾಧ್ಯಕ್ಷರೇ, ಆ ಪ್ಲಾನ್ ಅನ್ನು ತೆಗೆದುಕೊಂಡು ನೀವು ಸಲಹೆ ಸೂಚನೆ ತೆಗೆದುಕೊಂಡು ಏನೋ ಬದಲಾವಣೆ ಮಾಡಬೇಕಾದ ಬದಲಾವಣೆ ಕೂಡ ಮಾಡಿ ಮತ್ತೆ ಹೊಡಿಲಿಕ್ಕೆ ಆಗುದಿಲ್ಲ. ಸ್ಟಾರ್ಟಿಂಗ್ ಒಂದು ಸುಂದರವಾದ ಎಲ್ಲ ಸವಲತ್ತುಗಳನ್ನು ತಿಳ್ಕೊಂಬಲ್ಲ ಒಂದು ಇವತ್ತು ಆ ಮಾರ್ಕೆಟ್ ಅಲ್ಲಿ ಬರಲಿ ಅಂತ ನಾನು ಕೇಳಿಕೊಂಡು ನಮ್ಮ ಜೊತೆಲಿ ರೆವರೆಂಡ್ ಫಾದರ್ ಅವರು, ಅಧ್ಯಕ್ಷರು, ಶ್ರಮ ಆಚರಣೆ ಮಂಜಣ್ಣನವರೆಲ್ಲರೂ ಕೂಡ ಬೇರೆ ಬೇರೆ ಕೆಲಸಗಳಿಗೆ ಇವತ್ತು ಹೋಗ್ಲಿಕ್ಕಿದ್ರು ಕೂಡ ನಿಮ್ಮೆಲ್ಲರ ಪ್ರೀತಿ ಇಟ್ಟುಕೊಂಡು ಈ ಪ್ರದೇಶದಿಂದ ಅವರೆಲ್ಲರೂ ಕೂಡ ಇವತ್ತು ಆಶೀರ್ವಾದವನ್ನು ಮಾಡಿದ್ರು. ಪ್ರಾರ್ಥನೆ ಖಂಡಿತವಾಗಿರುತ್ತೆ ನಮಗೆಲ್ಲರಿಗೂ ಕೂಡ ಸಿಕ್ತಂತ ನಾನು ಹೇಳಿಕೊಳ್ತಾ ಮತ್ತೊಮ್ಮೆ ನನಗೆ ವಿಶೇಷದ ಅಭಿನಂದನೆ ಶುಭಾಶಯತೆ ಸಲ್ಲಿಸಿಕೊಂಡು ಒಂದು ಮಾದರಿಯಾದ ಮತ್ತು ಅತ್ಯುತ್ತಮವಾದ ಒಂದು ವ್ಯಾಪಾರದ ಒಂದು ಕೇಂದ್ರ ಇವತ್ತು ಪರಿವರ್ತನೆ ಇವತ್ತು ಆಗಲಿ ಅಂತ ನಾನು ಹೇಳಿಕೊಂಡು ನಾವು ಕೂಡ ಆಲೋಚನೆ ಮಾಡಿದೆ. ಆ ಕಡೆ ಈ ಕಡೆ ಎಲ್ಲ ಉಲ್ಲಾಳದಲ್ಲಿ ವಾರಕ್ಕೆ 1 ಅಥವಾ 2 ಸಲ ಉಲ್ಲಾಳ ಸಂತೆಯನ್ನು ಮಾಡಬೇಕೆಂಬ ಒಂದು ಯೋಜನೆ ಪ್ಲಾನ್ ಇದೆ. ಅದನ್ನು ಚರ್ಚೆ ಮಾಡಿಕೊಂಡು ನಾವು ಇವತ್ತು ತೀರ್ಮಾನವನ್ನು ಖಂಡಿತವಾಗಿ ಮಾಡ್ತೀನಿ ಹೇಳಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನೆ ಮಾಡಿ ಬೇಕಾದ ಸಾರು ಸಕಾಲವಾಗಿ ಬೇಕಾದಷ್ಟು ಮಾತುಗಳನ್ನು ಆಡಿದ್ದಾರೆ. ಆದರೆ ಒಂದು ಶುಭ ಕೋರುವಂತಹ ಒಂದು ಮಾತನ್ನು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಉಲ್ಲಾಳ ತೊಕ್ಕೋಟು ಪೇಟೆ ಅಂತ ಹೇಳುವಂಥದ್ದು ಬಹಳ ಕಾಲಗಳಿಂದ ಒಂದು ವ್ಯಾಪಾರದ ಬೃಹತ್ ತೊಕ್ಕೋಟು ಒಳಪೇಟೆ ಅಂತ ಹೇಳಿ ಸುರಿದಿದೆ. ಅನೇಕ ವರ್ಷಗಳ ಹಿಂದಿನಿಂದ ಈ ಮಾರ್ಕೆಟ್ ಅನ್ನು ತೆರವುಗೊಳಿಸಿ ಸುಸಜ್ಜಿತ ಮಾರ್ಕೆಟ್ ಮಾಡಬೇಕು ಅಂತ ಹೇಳಿ ಅನುದಾನವನ್ನು ಮೀಸಲಿಟ್ಟರು ಕೂಡ ವಿಶ್ವಾಸದ ಕೊರತೆಯಿಂದಾಗಿ ಆ ಕಟ್ಟಡ ತೆರವು ಮಾಡಲಿಕ್ಕೆ ವ್ಯಾಪಾರಸ್ಥರು ಯಾರು ಮುಂದಾಗಲಿಲ್ಲ. ನಿಗದಿತಗೊಳಿಸಿದಂತ ಅನುದಾನವು ಅದು ಪ್ರತಿ ವರ್ಷ ಅದು ಬಜೆಟ್ ಅಲ್ಲಿ ವೇಸ್ಟ್ ಆಗಿ ಹೋಗ್ತಾ ಇದೆ. ಅದು ಜನಸಂದಣಿಯಿಂದ ಕೂಡಿದ ವ್ಯಾಪಾರ ಇರುವ ಈ ಜಾಗದಲ್ಲಿ ವ್ಯಾಪಾರಸ್ಥರಿಗೆ ಒಂದು ತರ ಭಯ, ಯಾವತ್ತು ಕೆಳಗೆ ಹಾಕಿ ನಮ್ಮನ್ನು ದಾರಿಯಲ್ಲಿ ಹಾಕ್ತಾರೆ ಅಂತ ಹೇಳಿ. ಈಗಿನ ಸರ್ಕಾರಗಳ ಅಭಿವೃದ್ಧಿಯ ಆ ಒಂದು ಓಟದಲ್ಲಿ ಬೇರೆ ಬೇರೆ ರೀತಿಯ ಅನುದಾನಗಳು ಬರುವುದರಿಂದ ನಮ್ಮ ಕಣ್ಣ ಮುಂದೆ ಇವತ್ತು ಯುಟಿ ಖಾದರ್ ಅವರ ಶಾಸಕ ನಿಧಿಯಾಗಲಿ ಅಥವಾ ಅವರ ಶಾಸಕರ ಸರ್ಕಾರದ ನಿಧಿಯಿಂದಾಗಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ತ್ವರಿತಗತವಾಗಿ ಬಹಳ ಸ್ಪೀಡ್ ಆಗಿ ನಡೆಯುವುದನ್ನು ಕಂಡಾಗ ಎಲ್ಲರ ಮನಸ್ಸಲ್ಲಿ ಕೂಡ ಈ ಒಂದು ಮಾರ್ಕೆಟ್ ಕೂಡ ಆಗಲಿ ಅಂತ ಹೇಳುವ ಒಪ್ಪಿಗೆ ಇದ್ರೂ ಅದರ ಮಧ್ಯದಲ್ಲಿ ಒಂದು ಭಯ. ಕಡೆಗೆ ಏನಾದರೂ ಮಾಡಿ ಒಪ್ಪಿಕೊಂಡು ನಮ್ಮ ಮೀನುಗಾರ ಮಹಿಳೆ ವಿನೋದ ಪುತ್ರರವರು ಇದಕ್ಕೆ ಬಹಳ ಬಬ್ಬಿ ಹಾಕಿದವರಿಗೆ ಮಾಡಬಾರ್ದು, ತೆಗಿಬಾರ್ದು ಅಂತ ಹಿಂದಿನಿಂದಲೇ ಅದು ಈಗ ಅವರಿಗೆಲ್ಲ ಅರ್ಥ ಆಗಿದೆ, ಆಗ್ಲೇಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಈಗ ಮಾರ್ಕೆಟ್ ಅನ್ನು ಕೆಳವಿ ತಾತ್ಕಾಲಿಕ ಮಾರ್ಕೆಟ್ ಮಾಡಲಿಕ್ಕೆ, ಅಂಗಡಿಗಳನ್ನ ಮಾಡಲಿಕ್ಕೆ ನನ್ನ ಸಹೋದರರು ಅನೇಕ ಕಡೆ ಓಡಾಡಿದ್ದನ್ನು ನಾನು ಕೇಳಿದ್ದೇನೆ. ನನ್ನ ಹತ್ತಿರ ಕೂಡ ಬಂದು ಬೇರೆ ಬೇರೆ ಜಾಗದ ನಿವೇಶನಗಳ ಮಾಲಕರಲ್ಲಿ ವಿನಂತಿ ಮಾಡಿಕೊಂಡು ವಿಚಾರ ಮಾಡಲಿಕ್ಕೆ ವಿಭಿನ್ನವನ್ನು ಮಾಡಿಕೊಂಡಿದ್ರು. ಆದ್ರೆ ಕೆಲವರು ಅದಕ್ಕೆ ಒಪ್ಕೊಳ್ಳಿಲ್ಲ. ಅದರ ತೊಂದರೆ ಆಗುತ್ತೆ, ಚಿಕನ್ ನೀರು ಬರ್ತದೆ, ಮಟನ್ ನೀರು ಬರ್ತದೆ, ಮೀನಿನ ದುರ್ವಾಸನೆ ಬರ್ತದೆ, ಬೇರೆ ಬೇರೆ ರೀತಿ ಮಾತಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಬಹಳ ಸಂತೋಷದ ಸಂಗತಿ ಏನು ಅಂತ ಹೇಳಿದ್ರೆ, ಚಂದ್ರಶೇಖರ್ ಉಚ್ಚಿಲ್ ಅವರಿಗೆ ಸೇರಿದ ಅವರ ಗ್ರೂಪಿಗೆ ಸಂಬಂಧಪಟ್ಟ ಅವರದ ಯಾರ್ದು ನಮಗೆ ಸರಿಯಾಗಿ ಗೊತ್ತಿಲ್ಲ, ಅವರ ನೇತೃತ್ವದಲ್ಲಿರುವಂತಹ ಈ ಜಾಗವನ್ನು ಈಗ ಅವರು ಯಾವ ರೀತಿ ಬೇಕಾದ್ರೆ ಕೊಟ್ಟಿರಲಿ, ಈ ಒಂದು ಮಳಿಗೆ ಮಾಡಿಕೊಂಡು 10 ಅಂಗಡಿಗಳನ್ನು ಮಾಡಿ ಅವರ ಜೀವನೋಪಾಯ ಮತ್ತು ಈ ಪರಿಸರದ ಜನರಿಗೆ ದೂರ ಹೋಗದೆ ಹತ್ತಿರದಲ್ಲಿ ಎಲ್ಲ ವ್ಯವಸ್ಥೆಗಳು ಸಿಗುವಂತ ಮಾಡಿದ ಚಂದ್ರಶೇಖರ್ ಉಚ್ಚಿಲ್ ಅವರನ್ನು ನಾನು ಉಳ್ಳಾಲದ ಜನತೆ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಂದು ಮಾತನ್ನು ಮಾತ್ರ ಈ ವ್ಯಾಪಾರಸ್ಥರು ನಡೆಸಿಕೊಳ್ಬೇಕು. ಯಾವ ರೀತಿ ನಿಮ್ಮ ಬೇಡಿಕೆಯನ್ನು ಅನುಸರಿಸಿ ಅವರು ನಿಮಗೆ ಈ ಜಾಗವನ್ನ ಕೊಟ್ಟಿದ್ದಾರೆ,
ಈ ಜಾಗವನ್ನು ನಿಮಗೆ ಬಾಡಿಗೆಯೋ ಲೀಸಿಗೆಯೋ ಯಾವುದೇ ಇದ್ದರೂ ಅದನ್ನೆಲ್ಲ ಮರೆತು ನಿಮಗೆ ಅವರು ಉದಾತ್ತ ಸೇವೆ ರೂಪದಲ್ಲಿ ನಿಮಗೆ ಒದಗಿಸಿಕೊಟ್ಟಿದ್ದಾರೆ ಅಂತ ನಡೆಸಬೇಕು ಮಾತ್ರವಲ್ಲ, ಈ ಕಾರ್ಯ ಸಕಾಲಕ್ಕೆ ಮಾರ್ಕೆಟ್ ಆದಾಗ ಅವರಿಗೆ ಈ ಜಾಗವನ್ನ ಬಿಟ್ಟುಕೊಟ್ಟು ಅವರಿಗೆ ನೀವು ಸಹಕರಿಸಬೇಕು. ನಿಮ್ಮ ಕೆಲಸ ಆದ ಮೇಲೆ ಇದೇ ಮಾಡಿ ನಾವು 1 ವರ್ಷ ಆಯ್ತು, ಇನ್ನು ಮುಂದಕ್ಕೆ ಇದನ್ನು ಕಂಟಿನ್ಯೂ ಮಾಡಿಕೊಡಿ, ಆ ರೀತಿ ಮಾಡಿಕೊಡಿ ಅಂತ ಹೇಳಲಿಕ್ಕೆ ನಮ್ಮವರು ಯಾರು ಹಿಂದರ್ಜಿದವರಲ್ಲ. ವ್ಯಾಪಾರ ಗಟ್ಟಿಯಾದಾಗ ಆ ರೀತಿ ಒಂದು ಭಾವನೆ ಬರ್ತದೆ, ನಿಮಗೆ ಬೇಕಾದಷ್ಟು ಕೊಡ್ತೇವೆ ನಮಗೆ ಕೊಡಿ, ಆ ರೀತಿ ಮಾಡಬಾರ್ದು. ಅವರ ಒಪ್ಪಿಗೆ ಇದ್ರೆ ಮಾತ್ರ ಅದನ್ನು ಕಂಟಿನ್ಯೂ ಮಾಡಬೇಕು, ಇಲ್ಲದ್ರೆ ಆ ಸಮಯಕ್ಕೆ ಸರಿಯಾಗಿ ಬಿಟ್ಕೊಂಡು ನಿಮ್ಮ ವ್ಯಾಪಾರವನ್ನು ಮುಂದಿನ ಜಾಗಕ್ಕೆ ನೀವು ಹೋಗಬೇಕು. ಶಾಸಕರು ಒಂದು ಭರವಸೆ ಕೊಟ್ಟಿದ್ದಾರೆ, ಈಗ ನೀವು ಅಲ್ಲಿ ಯಾರೆಲ್ಲ ನೀವು ಅಲ್ಲಿ ಇದ್ದೀರಿ ಅವರಿಗೆಲ್ಲ ಅಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡುವ ಕೆಲಸ ನಾನು ಮುಂದೆ ನಿಂತು ಮಾಡಿಕೊಡ್ತೇನೆ. ಖಂಡಿತವಾಗಿ ಅದು ಮಾಡಿಕೊಡ್ಬೇಕು. ಆದರೆ ವ್ಯಾಪಾರಸ್ಥರು ಮಾತ್ರ ತುಂಬಾ ಆಲೋಚನೆ ಮಾಡಬೇಕು. ಶಾಸಕರು ಆ ಮಾತು ಹೇಳಿದ್ರು ಕೂಡ ಕಾನೂನು ಕ್ರಮದಲ್ಲಿ ಅದಕ್ಕೆ ಒಡಕುಗಳು ಬಹಳಷ್ಟು ಇದೆ. ಆದ್ರೆ ಅವರು ನಮ್ಮೆಲ್ಲರ ಮೇಲೆ ಪ್ರೀತಿ ಇಟ್ಟುಕೊಂಡು ನಿಮ್ಮೆಲ್ಲ ಮೇಲೆ ಪ್ರೀತಿ ಇಟ್ಟುಕೊಂಡು ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಆ ಸಕಾಲಕ್ಕೆ ಆ ನಗರಸಭೆಗೆ ಏನು ಪಾವತಿಸಬೇಕಾ, ಅವರು ಯಾವ ರೀತಿ ಅದಕ್ಕೆ ನಿಮಗೆ ನಿಯಮ ಕೊಡ್ತಾರ ಅದನ್ನು ಪಾಲಿಸಿಕೊಂಡು ನಿಮ್ಮ ಒಂದು ಅಂಗಡಿ ಕೊಡುವಂಥದ್ದು ಮಾತ್ರ ನಿಮಗೆ ಒಂದು ವ್ಯವಸ್ಥೆ ಅಲ್ಲದೆ ಆರ್ಥಿಕ ವ್ಯವಸ್ಥೆಗೆ ನಾವು ಹೇಳಿದ ಹಾಗೆ ಆಗಬೇಕು. ಮೊದಲು ನಾವು 200 ರೂಪಾಯಿ ಕೊಡ್ತಾ ಇದ್ದದ್ದು ನಾವು 75 ರೂಪಾಯಿ ಕೊಡ್ತಾ ಇದ್ದದ್ದು, ಆ ರೀತಿ ಮಾತನ್ನು ಆಡಬಾರ್ದು. ಅಭಿವೃದ್ಧಿ ಆಗುವಾಗ ಪ್ರತಿಯೊಂದರಲ್ಲಿ ನಾವು ಕೈ ಜೋಡಿಸಿದ್ರೆ ಮಾತ್ರ ಶಾಸಕರು ಹೇಳಿದ ಹಾಗೆ ನಮ್ಮ ಕೆಲಸ ಮುಂದಕ್ಕೆ ಹೋಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಹಕರಿಸಬೇಕು ಅಂತ ಕೇಳಿಕೊಂಡು ನೀವಿಲ್ಲಿ ಮಾಡಿದಂತ ಈ ವ್ಯಾಪಾರ ಮೊದಲಿಗಿಂತಲೂ ಅಭಿವೃದ್ಧಿ ಆಗಲಿ ಅಂತ ಹಾರೈಸಿಕೊಂಡು ಚಂದ್ರ ಸುಲಾಲ್ರವರು ಈ ಹೊಸ ಮಾರ್ಕೆಟ್ ಆದ ಮೇಲೆ ಈ ಒಂದು ಪ್ರದೇಶದಲ್ಲಿ ಒಂದು ತಾತ್ಕಾಲಿಕ ಮಾರ್ಕೆಟ್ ನೀವು ಯಾವ ರೀತಿ ಈಗ ಮಾಡಿದ್ದೀರಾ ಅದೇ ರೀತಿ ಒಂದು ಖಾಸಗಿ ಮಾರ್ಕೆಟ್ ಮುಂದಿನ ದಿನಗಳಲ್ಲಿ ಇಲ್ಲಿ ಉಳಿಯುವಂತೆ ಮಾಡಲಿಕ್ಕೆ ನೀವು ಮಾಡಿದರೆ ಅನೇಕ ಕುಟುಂಬಗಳಿಗೆ ವ್ಯಾಪಾರ ಮಾಡುವಂತ ವ್ಯವಸ್ಥೆ ಆಗ್ತದೆ ಅಂತ ಹೇಳಿಕೊಂಡು ಮಗದೊಮ್ಮೆ ತಮ್ಮ ಒಂದು ಉದಾರ ಮನಸ್ಸನ್ನ ನಾನು ಸ್ಮರಿಸುತ್ತಾ ತಮಗೆ ದೇವರು ಒಳಿತನ್ನ ಮಾಡಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ತಾತ್ಕಾಲಿಕ ತೊಕ್ಕೋಟು ಒಳಪೇಟೆಯ ಈ ಮಾರುಕಟ್ಟೆಯ ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲರ ಜನಪ್ರಿಯ ಶಾಸಕರೇ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಸೋದರಿಯಾದಂತಹ ಚಿತ್ರರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಅಧಿರಥ ಗಣ್ಯರೇ, ಬಹಳ ವರ್ಷಗಳ ಕಾಲದ ಒಂದು ಏನು ಕನಸು ಅಂತ ಹೇಳ್ಬೋದು, ತೊಕ್ಕೋಟು ಒಳಪೇಟೆಯ ವರ್ತಕರ ಒಂದು ಕನಸು ನಮ್ಮ ಶಾಸಕರ ನೇತೃತ್ವದಲ್ಲಿ ಈಗ ನನಸಾಗಲಿಕ್ಕೆ ಹೋಗ್ತಾ ಇದೆ. ನನ್ನ ಲೆಕ್ಕದಲ್ಲಿ ನಾನು ಮತ್ತು ನಮ್ಮ ಸಾಹೇಬರು ಕೌನ್ಸಿಲರ್ ಆಗ ಇರುವಾಗಲೇ ಇದೊಂದು ಪ್ರಪೋಸಲ್ ಬಂದಿತ್ತು, ತೊಕ್ಕೋಟು ಒಳಪೇಟೆಗೆ ಒಂದು ಸುಸಜ್ಜಿತವಾದ ಮಾರ್ಕೆಟ್ ಆಗಬೇಕು ಅಂತ. ಆ ಮಾರ್ಕೆಟ್ ಯಾಕೆ ಆಗಲಿಲ್ಲ ಎನ್ನುವುದನ್ನು ನಮ್ಮ ರಶೀದ್ ಸಾಹೇಬರು ಹೇಳಿದರು. ಅಂದ್ರೆ ಅಲ್ಲಿ ಇರುವವರು ಬಹಳ ಚಿಕ್ಕ ವ್ಯಾಪಾರಸ್ಥರು, ಲಾಭ ಕಡಿಮೆ, ದುಡಿಮೆ ಜಾಸ್ತಿ. ಅವರಿಗೆ ಇನ್ನೂ ಹೊಸ ಮಾರ್ಕೆಟ್ ಆದಾಗ ನಮ್ಗೆ ಎಷ್ಟೋ ಬಾಡಿಗೆ ಜಾಸ್ತಿ ಮಾಡ್ತಾರೆ ಎನ್ನುವಂತ ಭಯದಿಂದ ಸದ್ಯಕ್ಕೆ ಈಗ ಮಾರ್ಕೆಟ್ ಮಾಡೋದು ಬೇಡ ಎನ್ನುವಂತಹ ಮಾತು ಆಗ ಬಂತು. ಆಗ ಅದು ಹಾಗೆ ಹಿಂದೆ ಹೋಯ್ತು. ಅದರಲ್ಲಿ ಭಾವಕ್ಕ ಕೂಡ ಇದ್ದಾರೆ, ಅವರಿಗೆ ನಗರ್ತಾರೆ, ಅವರಿಗೆ ಗೊತ್ತು. ಇವತ್ತು ಹಾಗಲ್ಲ, ನಗರ ಬೆಳೆದಿದೆ, ಜನ ಬೆಳೆದಿದೆ, ವ್ಯಾಪಾರ ಬೆಳೆದಿದೆ, ಜನ ಬುದ್ಧಿವಂತರಾಗಿದ್ದಾರೆ. ಆದ ಕಾರಣ ಮುಂದಿನ ಅವರಿಗೆಲ್ಲ ನಮ್ಮ ಮಕ್ಕಳಿಗೆ ಏನ್ ಮಾಡಬೇಕು ಎನ್ನುವಂತ ಚಿಂತನೆ ಎಲ್ಲರಲ್ಲಿದೆ. ಅದಕ್ಕಾಗಿ ನಮ್ಮ ತೊಕ್ಕೋಟು ಒಳಪೇಟೆ 100ಕ್ಕೆ 100 ಬೆಳೆಯಬೇಕಾದ್ರೆ ತೊಕ್ಕೋಟು ಮಾರ್ಕೆಟ್ ಬಹಳ ಅತ್ಯುತ್ತಮವಾದ ಮಾರ್ಕೆಟ್ ಆಗ್ಬೇಕು. ತೊಕ್ಕೋಟು ಒಳಪೇಟೆಯಲ್ಲಿ ಜನಸಂಚಾರ ಇದೆ ಅಂತ ಹೇಳುವುದಿದ್ರೆ ಈ ಮಾರ್ಕೆಟ್ ನಿಂದ ಮಾತ್ರ, ಇಲ್ಲಿ ಬೇರೆ ಏನಿಲ್ಲ. ಬೇರೆ ಏನು ಖಾಲಿ ಮನೆ ಮಾತ್ರ ಇರುವುದು. ತೊಕ್ಕೋಟು ಒಳಪೇಟೆಯಲ್ಲಿ ಮಾರ್ಕೆಟ್ ಇದ್ದರಿಂದ ಮಾತ್ರ ಇಲ್ಲಿ ಜನಸಂಚಾರ ಇದೆ. ನಮ್ಮ ಶಾಸಕರ ಸಾಹೇಬ್ರ ಹತ್ರ ಹೇಳ್ತಾ ಇದ್ದೇನೆ, ತೊಕ್ಕೋಟು ಒಳಪೇಟೆಯನ್ನು ಅತಿ ಸುಸಜ್ಜಿತವಾದ ಒಂದು ಮಾರ್ಕೆಟ್. ಈಗ 1 ಕೋಟಿಗೆ ನನ್ನ ಲೆಕ್ಕದಲ್ಲಿ ಯಾವುದಕ್ಕೂ ಸಾಕಾಗಕ್ಕಿಲ್ಲ. ಅದರಲ್ಲಿ ಎಲ್ಲ ಗ್ರಾಸರಿಯಿಂದ ಹಿಡಿದು, ಮೀನು ಹಿಡಿದು, ಮಾಂಸ ಹಿಡಿದು ಎಲ್ಲವೂ ಆ ಮಾರ್ಕೆಟಿನ ಒಳಗೆ ಬರುವಂತ ಒಂದು ವ್ಯವಸ್ಥೆ ಮಾಡಬೇಕು. ಯಾಕೆಂದ್ರೆ ನಾವೆಲ್ಲ ಈಗ ನೋಡ್ತಾ ಇದ್ದೇವೆ, ತೊಕ್ಕೋಟಿನ ಆ ರಸ್ತೆ ಅಕ್ಕಪಕ್ಕದಲ್ಲಿ ಎಲ್ಲ ವ್ಯಾಪಾರಗಳು ಬಹಳಷ್ಟು ಇದೆ.
ನಮಗೆ ಗಮನಕ್ಕೆ ಒಬ್ಬ ಅಂಗಡಿ ಮಾಡಿಕೊಂಡು ಅವನು ಟ್ಯಾಕ್ಸ್ ಕಟ್ಟಿಕೊಂಡು ಬಾಡಿಗೆ ಕಟ್ಟಿಕೊಂಡು ವ್ಯಾಪಾರ ಮಾಡಿಕೊಂಡು ಅದನ್ನು ಸುಧಾರಿಸುವುದು ಬಹಳಷ್ಟು ಕಷ್ಟ. ಆದರೆ ಬೀದಿ ಬದಿಯಲ್ಲಿ ಆವತ್ತು ಇಟ್ಟುಕೊಳ್ತಾನೆ, ವ್ಯಾಪಾರ ಮಾಡ್ತಾನೆ, ಅವನು ಹೋಗ್ತಾನೆ, ಅವನಿಗೆ ಲಾಭ ಜಾಸ್ತಿ. ಇವರು ಅಂಗಡಿಯವರು 100 ರೂಪಾಯಿಗೆ ಕೊಟ್ಟ ವಸ್ತುವನ್ನು ಅವನು 50 ರೂಪಾಯಿಗೆ ಕೊಡ್ತಾನೆ. ಆಗ ಜನಗಳಿಗೆ ಏನ್ ಬೇಕು? ಇದು ಒಳ್ಳೆ ಅಂಗಡಿಯನ್ನು ನೋಡುವುದಿಲ್ಲ, ಅವರು ಎಲ್ಲಿ ಕಮ್ಮಿಗೆ ಸಿಗ್ತದೆ ಅಲ್ಲಿ ಹೋಗ್ತಾರೆ. ಅದನ್ನು ಗಮನದಲ್ಲಿಟ್ಟಬೇಕು. ಬೀದಿ ಬಗ್ಗೆ ವ್ಯಾಪಾರಕ್ಕೆ ನಾವು ಯಾವಾಗಲೂ ವಿರೋಧ ಅಲ್ಲ, ಆದ್ರೆ ಅವರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಯಾರು ಉಳ್ಳಾಳ ಪುರಸಭೆ ಅಧೀನದ ಅಂಗಡಿಗಳನ್ನು ತಗೊಳ್ತಾರೋ ಅವರಿಗೂ ಮುಂದಿನ ದಿವಸ ಅದರಲ್ಲಿ ಉಪಯೋಗ ಆಗಬೇಕು, ಅವರು ಅದರಲ್ಲಿ ಏನಾದರೂ ಚಿಕ್ಕ ಪುಟ್ಟ ಸಂಪಾದನೆ ಮಾಡಿಕೊಳ್ಬೇಕೆನ್ನುವಂತ ಆ ಆಲೋಚನೆ ಇಟ್ಟುಕೊಂಡು ಮಾಡುವುದು ಬಹಳಷ್ಟು ಉತ್ತಮ. ಇನ್ನೊಂದು ತಮ್ಮಲ್ಲಿ ವಿಜ್ಞಾಪನೆ, ನಮ್ಮ ತೊಕ್ಕೋಡು ರೈಲ್ವೆ ಕ್ರಾಸ್, ಅದಕ್ಕೆ ಒಂದು ಕಾಲ್ನಡಿಗೆ ಫ್ಲೈಓವರ್ ಅನ್ನು ಮಾಡಿದ್ರೆ ಬಹಳಷ್ಟು ಉತ್ತಮ. ಯಾಕೆಂದ್ರೆ ಇಲ್ಲಿಂದ ನನ್ನ ಲೆಕ್ಕದಲ್ಲಿ ಒಂದು ದಿವಸಕ್ಕೆ ಒಂದು 5,000ಕ್ಕಿಂತ ಜಾಸ್ತಿ ಜನಗಳು ಆ ರಸ್ತೆಯನ್ನು ದಾಟ್ತಾ ಇರ್ತಾರೆ. ಇಲ್ಲಿ ಬೇಕಾದಷ್ಟು ಕಾಲೇಜ್ ಇವೆ, ಸ್ಕೂಲ್ ಇದೆ, ಮಸೀದಿ ಇದೆ, ದೇವಸ್ಥಾನ ಇದೆ. ಆದ ಕಾರಣ ಅಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಕ್ರಾಸ್ ಆಗುವಾಗ ತುಂಬಾ ಅಪಾಯಕಾರಿ. ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಊರಿನ ನಮ್ಮ ತೊಕ್ಕೋಡು ಒಳಪೇಟೆಯ ಸಾರ್ವಜನಿಕರ ಇದರಲ್ಲಿ ಅದನ್ನು ತಾವು ಮಾಡಬೇಕು ಎನ್ನುವಂತಹ ಒಂದು ಏನು ನನ್ನ ವಿಜ್ಞಾಪನೆ, ಜನಗಳ ಪರವಾಗಿ ನನ್ನ ವಿಜ್ಞಾಪನೆ. ಮತ್ತು ತಮ್ಮ ಏರಿಕೆ ಒಂದು ಒಳ್ಳೆಯ ಫೈರ್ ಆಫೀಸರ್ ಅಲ್ಲ, ಫೈರ್ ಸ್ಟೇಷನ್ ಕೂಡ ಬೇಕು. ಯಾಕೆಂದ್ರೆ ಇಲ್ಲಿ ಬಹಳಷ್ಟು ಬೆಳೆಯುವಂತ ನಗರ, ನಮ್ಗೆ ಬೇಕಾದಷ್ಟು ಶಾಲೆಗಳು, ಕಾಲೇಜುಗಳು ಎಲ್ಲ ಇವೆ. ನಮ್ಗೆ ಏನಾದ್ರೂ ಅನಾಹುತ ಆದ್ರೆ ಮಂಗಳೂರಿನಿಂದ ಬರಬೇಕು, ಎಲ್ಲಾದ್ರೂ ಬ್ಲಾಕ್ ಆದ್ರೆ ಬಹಳಷ್ಟು ಕಷ್ಟ. ತಮ್ಮ ಗಮನಕ್ಕೆ ನಂಬಿಕೆಯಿಂದ ನಿಮ್ಗೆ ಜಾಸ್ತಿ ಗೊತ್ತಿದೆ, ಆದ್ರೆ ಕೆಲವು ನಿಮ್ಮ ಕೆಲಸದ ಒತ್ತಡದಲ್ಲೇ ಮರೆತು ಹೋಗ್ಬೋದು. ಅದಕ್ಕೆ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಈ ವ್ಯಾಪಾರಕ್ಕೂ ಬಹಳಷ್ಟು ಇಲ್ಲಿ ಎಲ್ಲ ವ್ಯಾಪಾರಸ್ಥರಿಗೆ ಬಹಳಷ್ಟು ವ್ಯತ್ಯಾಸ ಇದೆ. ಏನು ನೀವು ಹೇಳ್ತಾ ಇದ್ದೀರಿ, ರೋಡ್ ಅಗಲೀಕರಣ, 100ಕ್ಕೆ 100 ರೋಡ್ ಅಗಲೀಕರಣ ಆಗಬೇಕು. ರೋಡ್ ಅಗಲೀಕರಣ ಆಗದಿದ್ರೆ ಯಾವುದೇ ಆ ನಗರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಹೇಳಿಕೊಂಡು ನಾನು ದೇವರಲ್ಲಿ ಪ್ರಾರ್ಥನೆ ಏನಂದ್ರೆ, ಇಲ್ಲಿ ವ್ಯಾಪಾರ ಮಾಡುವವರು ಉತ್ತಮವಾದ ವ್ಯಾಪಾರ ಮಾಡಿ ಒಳ್ಳೆ ವಿನಂತಿನಿಂದ ದುಡ್ಡು ಸಂಪಾದಿಸಿ ಮುಂದೆ ಸುಸಜ್ಜಿತವಾದ ಮಾರ್ಕೆಟ್ ಆದ ನಂತರ ಅಲ್ಲಿಗೆ ಹೋಗಿ ಅಲ್ಲಿ ಕೂಡ ನೀವು ಅಭಿವೃದ್ಧಿ ಹೊಂದಿ ಎನ್ನುವಂತ ಮಾತನ್ನು ಹೇಳಿಕೊಂಡು ನಿಮ್ಗೆಲ್ಲರಿಗೂ ನಾನು ನಂಬಿದಂತಹ ಭಗವತೆ ಮಾತೆ ಆಶೀರ್ವಾದ ಕೊಡಲಿ ಎನ್ನುವ ಮಾತನ್ನು ಮಾತನ್ನು ಮುಗಿಸ್ತಾ ಇದ್ದೇನೆ. ಚರ್ಚ್ ಮಧ್ಯೆ ಸ್ವಲ್ಪ ನಾನು ಬೇಗ ಹೋಗ್ತಾ ಇದ್ದೇನೆ. ಈಗ ಬಹುಶಃ ಚಂದ್ರ ಸುಧಾರ್ ಅವರು ಉತ್ತಮವಾದ 2 ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ರೈಲ್ವೆ ನಮ್ಮ ವಾಕಿಂಗ್ ಪಾರ್ಕ್ ಮಾಡುವಂಥದ್ದು ಹಿಂದೆ ಕೂಡ ನಾವು ನಗರಸಭೆಯಿಂದ ಅನುದಾನ ನಾವು ಕಟ್ಟಿದ್ದೇವೆ. ಅದು ಸೆಂಟ್ರಲ್ ನಲ್ಲಿ ಆಗಬೇಕಾದ ನಾನು ಕೂಡ ಲೋಕಸಭಾ ಸದಸ್ಯರು ನಾನು ಹೇಳಿದ್ದೇನೆ, ಅಲ್ಲಿ ನನಗೆ ಪರ್ಮಿಷನ್ ಇವತ್ತು ರೈಲ್ವೆ ಮುಖಾಂತರ ಕೊಡ್ಬೇಕು ಅಂತೇಳಿ ನಾವೆಲ್ಲ ಮತ್ತೊಮ್ಮೆ ಹೋಗ್ಕೊಂಡು ಕೆಲಸ ಮಾಡಲಿಕ್ಕೆ ನಮ್ಮೆಲ್ಲ ಒತ್ತಾಯ ನಾವು ಜೊತೆಗೆ ಮಾಡುವ. ಫೈರ್ ಸ್ಟೇಷನ್ ಸಂಬಂಧಪಟ್ಟ ಮತ್ತು ಸಲಹೆ ಗೊತ್ತಿದ್ದಾಗೆ ಮುಂಚೆ ಗ್ರಾಮ ಮಾತ್ರ ಎಲ್ಲ ಗ್ರಾಮದ ಎಲ್ಲ ಫೈರ್ ಸ್ಟೇಷನ್ ಕೊಡುದಿಲ್ಲ, ಒಂದು ತಾಲೂಕು ಮತ್ತು ಜಿಲ್ಲೆಯಲ್ಲಿ ಮಾತ್ರ. ಸೋತ್ಕಲ್ಲಿ MRP ಏನಿದೆ ಅದು ಅಲ್ಲಿ ಕೂಡ ಇವತ್ತು ಇದಿಲ್ಲ, ಯಾವುದು ಫೈರ್ ಸ್ಟೇಷನ್ ಇಲ್ಲ. ನಿಮ್ಮ ಮುಳಿಕಿಗೆ 30 ಕಿಲೋಮೀಟರ್ ಇದೆ, ಮುಳಿಕೆಯಲ್ಲಿ ಕೂಡ ವಿಚಾರ. ಆದ್ರೆ ಸಲಹೆ ಅಗತ್ಯ. ಅದಕ್ಕೆ ನಾನು ಈ ತಾಲೂಕನ್ನೇ ಮರಿಬಿಟ್ಟಿದ್ದೇನೆ. ಈಗ ಆಟೋಮೆಟಿಕ್ ಆಗಿ ತಾಲೂಕು ಮಾಡೋದು ಫೈರ್ ಸ್ಟೇಷನ್, ತಾಲೂಕು ಮಟ್ಟದ ಅಂಬೇಡ್ಕರ್ ಭವನ, ತಾಲೂಕು ಮಟ್ಟದ ರೆವಿನ್ಯೂ ಡಿಪಾರ್ಟ್ಮೆಂಟ್, ತಾಲೂಕು ಮಟ್ಟದ RT ಆಫೀಸ್, ತಾಲೂಕು ಮಟ್ಟದ ಟೌನ್ ಹಾಲ್, ತಾಲೂಕು ಮಟ್ಟದ ಕ್ರೀಡಾಂಗಣ, ತಾಲೂಕಿಗೆ ಏನೆಲ್ಲ ಬೇಕಾ ಅದು ನಾನು ಅಧಿಕಾರಿ ಎಲ್ಲ ಸವಲತ್ತು ಕೂಡ ನಮ್ಮ ಶ್ರೇಣಿಗೆ ಒಂದು ಮುರಿದಂತೆ ಹೇಳಿಕೊಂಡು ನಿಮಗೆಲ್ಲ ಸಲ್ಲಿಸ್ತೇನೆ.